Yes, Hare Krishna. Yes, Krishna. Hare Krishna ಎಲ್ಲರಿಗೂ ಸ್ವಾಗತ. ಸನಾತನ ಗೋಸ್ವಾಮಿ ಬಗ್ಗೆ ಸ್ವಲ್ಪ ನೋಡುವ. ಎಸ್ प्रभु तोमया बोलया शीदारा विशा शून्य आनंदे सनातन करीला pravesha. A Muslim mendicant, please come in. The Lord is calling you. Sanatana Goswami was very pleased to hear this order and he entered Chandrasekhar's home. Yes. Sanatana Goswami Muslim ಆಗಿದ್ರು. ಅವರ ಹೆಸರು ರೂಪ ಗೋಸ್ವಾಮಿ ಸನಾತನ ಹೆಸರು ದಬೀರ್ ಖಾಸ ಸಾಕರ್ನಲ್ಲಿ. ಹಾಗಾಗಿ ಮುಸ್ಲಿಂ ರಾಜನಲ್ಲಿ ಕೆಲಸ ಮಾಡುವಾಗ ಹೆಸರು ಕೂಡ ಮುಸ್ಲಿಂ ಆಗಿತ್ತು. ಹಾಗೆ ಚೇತನ್ ಮಾಮ ಕರೀತಾ ಇದ್ದಾರೆ, ಯಾರು ಚಂದ್ರಶೇಖರ್ ಹೇಳುವಂಥದ್ದು. ಓಕೆ, ಎಂಟರ್ ಚಂದ್ರಶೇಖರ್ ಹೌಸ್. ಈಗ ತಾನಾರೆ ಅಂಗೇನ ದೇಕಿ ಪ್ರಭು ದಾನ ಹೈಲ ತಾನ್ರೆ ಆಲಿಂಗನಕಾರಿ ಪ್ರೇಮ ವಿಷ್ಟ ಹೈಲ. As soon as Sri Chaitanya Mahaprabhu saw Sanatana Goswami in the courtyard, he immediately went up to him with great ace. After embracing, the Lord was overwhelmed with ecstatic love. Immediate ಆಗಿ ಎಂಬ್ರೇಸ್ ಮಾಡ್ತಾರೆ ಸನಾತನ ಗೋಸ್ವಾಮಿ. ಯಾರನ್ನು? ಚೈತನ್ಯ ಮಹಾಪ್ರಭು ಸನಾತನ ಗೋಸ್ವಾಮಿ. ಆಗ ಚೈತನ್ಯ ಮಹಾಪ್ರಭು ನೋಡಿ ಎಕ್ಸ್ಟೇಜ್ ಲವ್ಗೆ ಹೋದ್ರಂತೆ. ನೀವು ಎಣಿಸಿ. ಪ್ರಭು ಸ್ಪರ್ಶೆ ಪ್ರೇಮ ವಿಷ್ಟ ಐಲ ಸನಾತನ ಮೋರನಾ ಚುನಿಯಾ ಕಹೆ ಗದ್ಗದ ವಚನ. As soon as Chaitanya Mahaprabhu touched Sanatana Goswami, Sanatana was also overwhelmed with ecstatic love. In a flattering voice, he said, "Oh my Lord, do not touch me." ಈಗ ಅವರು ಕೂಡ ಎಕ್ಸ್ಟೆಸಿಗೆ ಹೋದ್ರು, ಆದ್ರೆ ಇಲ್ಲಿ ಸನಾತನ ಗೋಸ್ವಾಮಿ ಹೇಳುವಂಥದ್ದು, ನನ್ನನ್ನು ಮುಟ್ಬೇಡಿ. ಈಗ ನಾನು ಅರ್ಧ ಮಾಡಿ ಇನ್ನೊಂದಕ್ಕೆ ಕಂಟಿನ್ಯೂ ಹೋಗ್ತೇನೆ, ಅದಕ್ಕೆ ನಾನು ಇಲ್ಲಿ ಈ ಟಾಪಿಕ್ ಬಂದದ್ದು. दुई जने गाला गाली रोदना पारा देखी चंद्रशेखर हाइला चमत्कार. Shoulder to shoulder, Sri Chaitanya Mahaprabhu and Sanatana began to cry ultimately. ಇಬ್ಬರು ಕೂಡ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಇದು ಕೂಗು ಮಾಮೂಲಿ ಕೂಗಲ್ಲ. Chandrasekhar was very much astonished to see this. तबे प्रभु तांद्रा हाता दारी लाना गेला पिंदारा उपारे अपना पाशावा शैला. Catching his hand, Sri Chaitanya Mahaprabhu took Sanatana Goswami inside and made him sit on an elevated place next to him. ಹಾಗಾಗಿ ಚೈತನ್ಯ ಮಹಾಪ್ರಭು ಸನಾತನ ಗೋಸ್ವಾಮಿ ಹಿಡಿತಾರೆ, ಮತ್ತೆ ಒಳಗೆ ಕರ್ಕೊಂಡು ಹೋಗಿ ಅಲ್ಲಿ ಜಾಗ ಕೊಡ್ತಾರೆ ಕೂತ್ಕೊಳ್ಳಿಕ್ಕೆ. ಶ್ರೀ ಹಸ್ತೆ ಕರೆನಾ ತಾಂದ್ರ ಅಂಗ ಸಮ್ಮಾರ್ಜನ ತೇನೋ ಕಹೆ ಮೋರಾ ಪ್ರಭು ನಕಾರ ಸ್ಪರ್ಶನ. Chaitanya Mahaprabhu began cleansing Sanatana Goswami's body with his own transcendental hand. Sanatana Goswami said, "Oh my Lord, please do not touch me." ಎಂತ ರೀತಿಯಲ್ಲಿ ಚೈತನ್ಯ ಮಹಾಪ್ರಭು ಸನಾತನ ಗೋಸ್ವಾಮಿ ಬಾಡಿಯನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ಆಗ ಸನಾತನ ಗೋಸ್ವಾಮಿ ಹೇಳುವಂಥದ್ದು, ಮುಟ್ಟಬೇಡಿ, ಪ್ಲೀಸ್ ಡು ನಾಟ್ ಟಚ್ ಮೀ. ಪ್ರಭು ಕಹೆ ತುಮಾ ಸ್ಪರ್ಶಿ ಆತ್ಮ ಪವಿತ್ರಿತೆ ಭಕ್ತಿ ಬಲೆ ಪಾರ ತುಮಿ ಬ್ರಹ್ಮ ಅಂಡ ಶೋಧಿತೆ. The Lord replied, I am touching you just to purify myself. ಚೈತನ್ಯ ಅಂತ ಹೇಳ್ತಿದ್ದಾರೆ, ನಾನು ನಿನ್ನನ್ನು ಮುಟ್ತಾ ಇದ್ದೇನೆ ನಾನು ಶುದ್ಧಿ ಆಗ್ಲಿಕ್ಕೆ. ನಿನ್ನನ್ನು ಮುಟ್ಟಿದ್ದು ನಾನು ಶುದ್ಧಿ ಆಗ್ತೇನೆ. Because by the force of your devotional service, you can purify the whole universe. ನಿನ್ನ ಭಕ್ತಿ ಸೇವೆಯಿಂದ. ಅದಕ್ಕೆ ಹೇಳುವಂಥದ್ದು ಸನಾತನ ಗೋಸ್ವಾಮಿ ಮಾಮೂಲಿ ಜನ ಅಲ್ಲ, ಈ ಬ್ರಹ್ಮಾಂಡವನ್ನು ಶುದ್ಧೀಕರಣ ಮಾಡಬಹುದಂತೆ. ಇನ್ನು ನಾವು ನೆಕ್ಸ್ಟಿಗೆ ಹೋಗುವ. ಒಂದು ನಿಮಿಷ.
Oh, sorry. ಇಲ್ಲಿಂದ ಬೇರೆದಕ್ಕೆ ಹೋಗುವ ಕಂಟಿನ್ಯೂಯೇಷನ್. ಎಸ್, ಹರೇ ಕೃಷ್ಣ. ಎಸ್, ಈಗ ಇಲ್ಲಿಗೆ ಹೋಗುವ. ಎಸ್. ಕೃಷ್ಣ ಸ್ವರೂಪ ಮಾಧುರ್ಯಸ್ ವರ್ಯ ಭಕ್ತಿ ರಸಾಶ್ರಯಂ ತತ್ವಂ ಸನಾತನ ಆಯೇಷ ಕೃಪಯಾ ಉಪದಿದೇಶ ಸಹ. Sri Chaitanya Mahaprabhu, Supreme Personality of Godhead, personally told Sanatana Goswami about the Lord's Krishna's real identity. Krishna ಬಗ್ಗೆ ಹೇಳ್ತಾರೆ ಚೈತನ್ಯ ಸನಾತನ ಗೋಸ್ವಾಮಿಗೆ. He also told him about the Lord's conjugal love. ಭಗವಂತನ ಮಾಧುರ್ಯ ಪ್ರೇಮದ ಬಗ್ಗೆ ಹೇಳ್ತಾರೆ. His personal opulence and the mellows of devotional service. ಇದನ್ನೆಲ್ಲ ಚೈತನ್ಯ ಮಹಾಪ್ರಭು ಸನಾತನ ಗೋಸ್ವಾಮಿಗೆ ಹೇಳ್ತಾರೆ. All these truths were explained to Sanatana Goswami by the Lord himself out of his causeless mercy. ಈಗ ನೋಡಿ ಅಂತ ಹೇಳ್ತಾರೆ ಅಂತ ಸನಾತನ ಗೋಸ್ವಾಮಿ ಇದಕ್ಕೆ ಅಂತ ರಿಪ್ಲೈ ಮಾಡ್ತಾರೆ ನೋಡಿ. ತಬೆ ಸನಾತನ ಪ್ರಭುರಾಚಾರಣೆ ದಾರಿಯ ದೈನ್ಯ ವಿನತಿ ಕರೆ ದಾಂತೆ ತೃಣಾಲನ. Putting a straw in his mouth and bowing down, Sanatana Goswami clasped the lotus feet of Sri Chaitanya Mahaprabhu and humbly spoke as follows. ಎಂತಂದ್ರೆ ಹುಲ್ಲನ್ನು ಬಾಯಿಗೆ ಹಾಕುವಂಥದ್ದು. ಈಗ ನೋಡಿ, ಹುಲ್ಲು ತಿನ್ನುವುದು ಹಸು ಪ್ರಾಣಿ. ಹಾಗಾಗಿ ಇಲ್ಲಿ ಸನಾತನ ಗೋಸ್ವಾಮಿ ಹೇಳುವಂಥದ್ದು, ನಾನು ಪ್ರಾಣಿ. ಇಂಡೈರೆಕ್ಟ್ ಆಗಿ ಅಂದ್ರೆ ನಾನು ಕ್ವಾಲಿಫೈಡ್ ಅಲ್ಲ. ಸ್ಟ್ರಾ ಅಂದ್ರೆ ಹುಲ್ಲನ್ನು ಬಾಯಿಗೆ ಹಾಕುವಂಥದ್ದು. ಅಡ್ಡ ಬಿದ್ದು ಆ ರೀತಿ ಹೇಳ್ತಾ ಇದ್ದಾರೆ. ಒಂದು ನಿಮಿಷ, ನೆಕ್ಸ್ಟ್ ಹೋಗುವ. ಎಸ್. ನೀಚ ಜಾತಿ ನೀಚ ಸಂಗಿ ಪತಿತಾದಮ ಕುವಿಷೆ ಕುಪೆ ಪಾಡಿಗೋ ನಾಯಿನು ಜನ್ಮ. ನೀಚ ಜಾತಿ ನೀಚ ಸಂಗಿ ಪತಿತಾದಮ ಕುವಿಷ ಕುಪೆ ಪಾಡಿಗೋ ನಾಯಿನು ಜನ್ಮ. ಸನಾತನ ಗೋಸ್ವಾಮಿ said, I was born in a low family. ನಾನು ನೀಚ ಜಾತಿ, ನೀಚ ಒಂದು ಕುಟುಂಬದಲ್ಲಿ ಹುಟ್ಟಿದ್ದೇನೆ. And my associates are all low class men. ನನ್ನ ಸಂಘ ಎಲ್ಲ, ಯಾಕೆಂದ್ರೆ ನಾನು ಮುಸ್ಲಿಂ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹಾಗಾಗಿ ಅವರು ನನ್ನೊಟ್ಟಿಗೆ ಇದ್ದವರೆಲ್ಲ ನೀಚರು. ಈಗ ನಾವು ಕೂಡ ಕೆಲಸಕ್ಕೆ ಹೋಗ್ತೇವೆ, ಅಲ್ಲಿ ಎಂತ ಆಗ್ತದೆ, ಈಗ ಮುಂಚೆ ನಾನು ಆಫೀಸಿಗೆ ಹೋಗ್ತಾ ಇರುವಾಗ ಹೇಗಿತ್ತಂದ್ರೆ, ಈಗ ಸೋಮವಾರ ಬರುವಾಗ ಟೆನ್ಷನ್ ಆಗ್ತದೆ. ಡ್ಯೂಟಿ ಆದ ಮೇಲೆ ಅಂತೂ ತುಂಬಾ ಟೆನ್ಷನ್ ಆಗ್ತದೆ. ಯಾಕೆ, ಸೋಮವಾರ ಒಂದು ಬೆಳಿಗ್ಗೆ 9ಗೆ ಆಫೀಸ್ ಸ್ಟಾರ್ಟ್ ಆದ್ರೆ 11 ತನಕ ಸಾಟರ್ಡೆ ಸಂಡೇ ಎಂತ ಮಾಡಿದ್ದಾರೆ ಎಲ್ಲ ಬೇಡ ಅದನ್ನ ಮಾತಾಡ್ತಾ ಇರ್ತಾರೆ. ಕಿರಿಕಿರಿ ಆಗ್ತದೆ, ಇರಿಟೇಷನ್ ಆಗ್ತದೆ. ನಾವು ಕೇಳು ಕೂಡ ಬೇಕು ಅದನ್ನು, ಎಂತ ಮಾಡುವಂಥದ್ದು ಆಪ್ಷನ್ ಇಲ್ಲ ನಮಗೆ, ಬೇಡದು. ಶನಿವಾರ ಎಲ್ಲಿ ಹೋಗಿದೆ, ಅದು ಇದು ಒಬ್ಬ ಮುಗಿಯುವುದಿಲ್ಲ ಅದು. ಹಾಗೆ ಇಲ್ಲಿ ಅವ್ರು ಹೇಳುವಂಥದ್ದು, ನನ್ನ ಅಸೋಸಿಯೇಟ್ಸ್ ಆರ್ ಆಲ್ ಲೋ ಕ್ಲಾಸ್ ಮ್ಯಾನ್. ನನ್ನ ಎಲ್ಲ ಸಂಘ, ಅದಕ್ಕೆ ನಾವು ಸಂಘ ಯಾವಾಗಲೂ ಭಕ್ತರ ಸಂಘ ಮಾಡಬೇಕು. ಇದು ಇವರ ನಮ್ರತೆ ಈಸ್ ಎಲಿವೇಟೆಡ್. ಇವರು ನೋಡಿ, ಚೈತನ್ಯ ಮಹಾಪ್ರಭು ಸ್ಪರ್ಶ ಮಾಡಿ ಅಂತ ಹೇಳ್ತಿದ್ದಾರೆ ಅವರಿಗೆ, ನೀನು ಇಡೀ ಯೂನಿವರ್ಸ್ ಅನ್ನು ಪ್ಯೂರಿಫೈ ಮಾಡ್ತೀಯ ನಿನ್ನ ಒಂದು ಸ್ಪರ್ಶದಿಂದ. ಅದು ಕೂಡ ನಮ್ರತೆಯಲ್ಲಿ ಹೇಳುವಂತ, ನಾನು ನೀಚ ಜಾತಿಯಲ್ಲಿ ಹುಟ್ಟಿದ್ದೇನೆ, ನನ್ನ ಸಂಘ ಎಲ್ಲ ತುಂಬಾ ಕೆಳ ಮಟ್ಟದ್ದು, ಅಂಡ್ ಮೈ ಅಸೋಸಿಯೇಟ್ಸ್ ಆರ್ ಲೋ ಕ್ಲಾಸ್ ಮ್ಯಾನ್. ನೆಕ್ಸ್ಟ್, ಐ ಮೈಸೆಲ್ಫ್ ಫಾಲನ್ ಅಂಡ್ ಐ ಆಮ್ ದಿ ಲೋವೆಸ್ಟ್ ಆಫ್ ಮ್ಯಾನ್. ನಾವು ಇದನ್ನು ಹೇಳ್ತೇವೆ, ಎಸ್, ನಾವು ಕೂಡ ಹೇಳುವುದಿಲ್ಲ ಇದನ್ನು, ನಾನು ಫಾಲನ್ ಅಂತ, ಪತಿತ ಅಂತ. ಎಸ್, ಒಂದು ನಿಮಿಷ, ನಾವು ಹೇಳ್ತೇವೆ ಇಲ್ವಾ ಇದನ್ನು, ಈ ಸೆಂಟೆನ್ಸ್ ಅನ್ನು?
ನಾನು ಪತಿತ ಅಂತ ಅನ್ಮ್ಯೂಟ್ ಮಾಡಿದ್ದೇನೆ. ಹರೇ ಕೃಷ್ಣ. ನಾವು ಹೇಳ್ತೇವಲ್ಲ, ಹೇಳ್ತೇವೆ. ಎಸ್, ನಾವು ಕೂಡ ಇದನ್ನು ಹೇಳ್ತೇವೆ. ಆದ್ರೆ ವಿ ಆರ್ ನಾಟ್ ರಿಯಲಿ ಮೀನ್. ಅಂದ್ರೆ ನಾವು ಎಂತ ಹೇಳುವುದಂದ್ರೆ ನಾವು ಜಸ್ಟ್ ಹೇಳ್ತೇವೆ, ಕಾಟಸಾರ ಕೇಳ್ತೇವೆ, ನಾನು ತುಂಬಾ ಪತಿತ ಅಂತ. ಆದ್ರೆ ಸನಾತನ ಸಹ ಹಾಗೆ ಅಲ್ಲ. ಐ ರಿಯಲಿ ಫೀಲ್ಸ್ ಐ ಆಮ್ ಪತಿತ ಅಂತ. ನಾವು ನಮ್ಮ ರಿಯಲ್ ಫೀಲಿಂಗ್ ಎಂತ ಅಂದ್ರೆ ವಿ ಆರ್ ಗ್ರೇಟ್. ನಾನು ಪತಿತ ಅಲ್ಲ, ನಾನು ಒಳ್ಳೆ ಜಾತಿಯಲ್ಲಿ ಹುಟ್ಟಿದ್ದೇನೆ, ನಾನು ಹಾಗೆ, ನಾನು ಹೀಗೆ, ಈ ರೀತಿ ಇರ್ತದೆ ನಮ್ಗೆ. ನಾನು ತುಂಬಾ ಗ್ರೇಟ್ ಅಂತ. ಅದ್ರ ಒಳಗೆ ನಮ್ಗೆ ಪತಿತ ಇರುವುದಿಲ್ಲ. ಆದ್ರೆ ಇಲ್ಲಿ ಯಾರಿಗೆ, ಸನಾತನ ಗೋಸ್ವಾಮಿಗೆ ನಿಜವಾಗಿ ಫೀಲ್ ಮಾಡ್ತಾ ಇದ್ದಾನೆ, ಐ ಮೈಸೆಲ್ಫ್ fallen and lowest of men. Indeed, I have passed my whole life fallen in the well of sinful materialism. ಜೀವನ ಪೂರ್ತಿ ನಾನು ಈ ಭೌತಿಕದ್ದು ಪಾಪ ಅದು ಮಾಡಿದೆ. ಹೇಗೆ ರಾಜನಲ್ಲಿ ಕೆಲಸ ಮಾಡ್ತಾ ಇದ್ದ. ಹೇಗೆಂದ್ರೆ ಇದ್ರ ಅರ್ಥ ಎಂತ ಅಂದ್ರೆ, ನಾನ್ ತಿಂತಾ ಇರ್ಲಿಲ್ಲ ಯಾವುದು ಈ ಅವನ ಕಿಂಗ್ ನವಾಬ್ ಎಂತ ಹೇಳುವಂತದ್ದು ಇದನ್ನು ತಿಂತಾನೆ, ಯಾವುದು ಬೀಫ್ ಅಂದ್ರೆ ಕೌ ಫ್ಲೆಶ್ ತಿಂತಾನೆ, ಹಸುವಿದು ಮಾಂಸ ತಿಂತಾನೆ. ಈಗ ಸನಾತನ ಗೋಸ್ವಾಮಿಯ ಹೇಗೆ ಅಂದ್ರೆ ಯೋಚನೆ ಹೇಗೆ ಅಂದ್ರೆ, ಅವ ತಿಂತಾ ಇದ್ದ, ನಾನು ಅವನಿಗೆ ಕೆಲಸ ಮಾಡ್ತಾ ಇದ್ದೇನೆ, ನಾನು ಕೂಡ ತಿಂದ ಹಾಗೆ. ಈಗ ನೀವು ಒಂದು ಕಂಪನಿ ವರ್ಕ್ ಮಾಡ್ತೀರಿ, ನಿಮ್ಮ ಕಂಪನಿ ಯಾವುದೇ ಇರಲಿ, ಸರ್ಕಾರಲ್ಲಿ ಯಾವುದಕ್ಕೆ ನೀವು ಕೆಲಸ ಮಾಡ್ತಾ ಇದ್ದೀರಿ. ಕೆಲಸ ಮಾಡ್ತಾ ಇರುವಾಗ ನಿಮ್ದು ಯಾರು ಬಾಸ್ ಇದ್ದಾನೆ ಅವೆಲ್ಲ ತಿಂತಾ ಇದ್ದಾನೆ. ಹಾಗಾಗಿ ಈಸ್ ಪೇಯಿಂಗ್ ಯು ಸ್ಯಾಲ್ರಿ, ಇಂಡೈರೆಕ್ಟ್ ಆಗಿ ಯು ವಿಲ್ ಆಲ್ಸೋ ಗೆಟ್ ಸೀನ್. ಈ ರೀತಿಯ ಒಂದು ಯೋಚನೆ ನೋಡಿ. ನಾವು ಅಷ್ಟೆಲ್ಲ ಯೋಚನೆಗೆ ಹೋಗುದಿಲ್ಲ. ಅದು ಸನಾತನ ಗೋಸ್ವಾಮಿ ಯೋಚನೆ ಹಾಗೆ. ಹಸು ಕಟ್ ಮಾಡಿ ನವಾಬ ದಿನಶ ತಿಂತಾ ಇದ್ದ, ಹಾಗಾಗಿ ಅವ ತಿಂದ ಕಾರಣ ನಾನು ಅವನಿಗೆ ಕೆಲಸ ಮಾಡ್ತಾ ಇದ್ದೆ, ನಾನು ಕೂಡ ತಿಂದ ಹಾಗೆ. ಈ ರೀತಿಯ ಯೋಚನೆ. ಐ ಹ್ಯಾವ್ ಪಾಸ್ ಮೈ ಹೋಲ್ ಲೈಫ್ ಫಾಲೋನ್ ಇನ್ ದ ವೆಲ್ ಆಫ್ ಸಿನ್ಫುಲ್ ಮೆಟೀರಿಯಲಿಸಮ್. ಪೂರ್ತಿ ಜೀವನವನ್ನು ಈ ಪಾಪ ತುಂಬಿದ ಭೌತಿಕದಲ್ಲಿ ನಾನು ಕಳೆದು ಬಿಟ್ಟಿದ್ದೇನೆ. ಎಸ್, ನಮ್ಗೆ ಇದು ಯಾವತ್ತಾದ್ರೂ ಯೋಚನೆ ಬಂದಿದ? ಈ ಒಂದು ಈಗ ಲಾಸ್ಟ್ ಸೆಂಟೆನ್ಸ್ ನಮ್ಗೆ ಈ ಯೋಚನೆ ಬರ್ತದ? ಇಲ್ಲ ಪ್ರಭುಜಿ. ಲಾಸ್ಟ್ ಸೆಂಟೆನ್ಸ್, ಐ ಹ್ಯಾವ್ ಪಾಸ್ ಮೈ ಹೋಲ್ ಲೈಫ್ ಫಾಲೋಯಿಂಗ್ ದ ವೆಲ್ ಆಫ್ ಸಿನ್ಫುಲ್ ಮೆಟೀರಿಯಲಿಸಮ್. ನಾವು ಭೌತಿಕದಲ್ಲಿದ್ದೇವೆ, ನಾವು ಹೇಳ್ತೇವ ನಾನು ಪಾಪದಲ್ಲಿ ಇದ್ದೇನೆ ಅಂತ? ಇಲ್ಲ ಪ್ರಭುಜಿ. ಎಸ್, ಹರೇ ಕೃಷ್ಣ. ಅದು ಸನಾತನ ಗೋಸ್ವಾಮಿ ಹೇಳ್ತಾ ಇದ್ದಾರೆ. ಹಾಗೆ ತುಂಬಾ ಅಡ್ವಾನ್ಸ್ಡ್ ಸನಾತನ ಗೋಸ್ವಾಮಿ. ಎಸ್, ಇದು ಓಕೆ. Actually, Sri Sanatana Goswami belonged to a Brahmana family because he belonged to the Saraswat division of the Brahmanas. And the GSB ಆಗಿದ್ರು, Gauda Saraswat Brahmin. Well cultured and well educated. Somehow or other, he accepted a ministership in the Muslim government. Therefore, he had to associate with meat eaters, drunkards, and gross materialists. ನೋಡಿ, ಈಗ ನಾವು ಕೂಡ ಅವರಿಗೆ ಮೀಟ್ ಈಟರ್ಸ್, ಡ್ರಂಕರ್ಡ್ಸ್ ಅವರೊಟ್ಟಿಗೆ ನಾವು ಅಸೋಸಿಯೇಟ್ ಆಗ್ತೇವೆ. ಅವರ ಎಂತಾಗ್ತಂದ್ರೆ ಅವರೊಟ್ಟಿಗೆ ನಾವು ಅಸೋಸಿಯೇಟ್ ಆದ ಕೂಡಲೇ ಅವರೆಲ್ಲ ಕ್ವಾಲಿಟೀಸ್ ನಮ್ಗೆ ಬರ್ತದೆ ಅಂದ್ರೆ. ಹಾಗೆ ಅಸೋಸಿಯೇಷನ್ ತುಂಬಾ ಜಾಗ್ರತೆ ಇರ್ಬೇಕು. ನಾವು ನಮ್ಮ ಅಸೋಸಿಯೇಷನ್ ಕೊಡ್ಬೇಕು, ಆದ್ರೆ ನಾವು ಅಷ್ಟು ಸ್ಟ್ರಾಂಗ್ ಇಲ್ಲ ಭಕ್ತಿಯಲ್ಲಿ, ನಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ. ನಮ್ಮನ್ನು ನೋಡಿ ಅವ್ರು ಚೇಂಜ್ ಆಗ್ಬೇಕಂದ್ರೆ. ಆದ್ರೆ ನಾವೆಂತ ಆಗ್ತದೆ, ನಾವು ಅವರನ್ನು ನೋಡಿ ಚೇಂಜ್ ಆಗ್ತೇವೆ. ಅಂದ್ರೆ ಇಲ್ಲಿಗಲ್ಲ, ಆ ಕಡೆಗೆ ಆಗ್ತೇವೆ ನಾವು. Sanatana Goswami considered himself fallen for in the association of such men. He also fell victim to material enjoyment. Having passed his life in that way, he considered that he had wasted his valuable time. And ಇದು ನಮಗೆ ಎಂತ ಒಂದು ಫೀಲ್ ಆಗ್ಬೇಕು. ಮನುಷ್ಯ ಜನ್ಮ ತುಂಬಾ ಎಂತ ಹೇಳುವಂಥದ್ದು ಪ್ರೀಶಿಯಸ್. ನಾವು ಆ ಮನುಷ್ಯ ಜನ್ಮವನ್ನು ಹೇಗೆ ವೇಸ್ಟ್ ಮಾಡಿದ್ದೇವೆ, ಈ ರೀತಿ ನಮ್ಗೆ ಯೋಚನೆ ಬರ್ಬೇಕಂತ ಇವರಿಗೆ ಬಂದಿದೆ ಸನಾತನ ಗೋಸ್ವಾಮಿಗೆ. This statement about how one can become fallen in this material world is made by the greatest authority in the Gaudiya Vishwa Sampradaya. Yes, actually the whole world is presently fallen into materialism. ಇಡೀ ವಿಶ್ವ ಈಗ ಪತಿತ ಆಗಿದೆ ಭೌತಿಕದಲ್ಲಿ. Everyone is meat eater, drunkard, woman hunter, gambler and what not. ಕಲಿಯುಗ ಅಂದ್ರೆ ಇದೆ. People are enjoying material life by committing the 4 basic sins.
Although they are fallen, if they simply submit themselves to the lotus feet of Chaitanya Mahaprabhu, they will be saved from sinful reaction. ಹಾಗಾಗಿ ನಾವು ಸನಾತನ ಗೋಸ್ವಾಮಿ ಫಾಲೋ ಮಾಡಬೇಕು. ಎಸ್, ಈಗ ಓಕೆ, ಇನ್ನೊಂದು ಶ್ಲೋಕ. ಅಪನಾರ ಹಿತ ಹಿತ ಕಿಚು ನಾಯಿ ಜಾನಿ ಗ್ರಾಮ್ಯ ವ್ಯವಹಾರೇ ಪಂಡಿತ ತಾಯಿ ಸತ್ಯ ಮಾನಿ. I do not know what is the beneficial for me or what is determinant. ನನಗೆ ನನ್ನ ಹಿತ ಅಂತ ಅದು ಗೊತ್ತಿಲ್ಲ. ಅಪ್ಪನಾರ ಹಿತ ನನ್ನ. Nonetheless, in ordinary dealings, people consider me a learned scholar, and I am also thinking of myself as such. ಜನರೆಲ್ಲ, ಯಾಕೆಂದ್ರೆ ಸನಾತನ್ ಗೋಸ್ವಾಮಿ he was a GSB, ಗೌಡ ಸರ್ವಸಸ್ ಬ್ರಾಹ್ಮಣ್. ಆದ್ರೆ ಫೋರ್ಸ್ಫುಲಿ ಅಂತಂದ್ರೆ ಆ ಟೈಮಲ್ಲಿ ನವಾಬ್ ಅವ್ರ ತಂದೆಗೆ ಮನಸ್ಸಿರ್ಲಿಲ್ಲ ಇಬ್ಬರನ್ನು. ಆದ್ರೆ ಕೊಡದಿದ್ರೆ ಇವರು ತುಂಬಾ ಎಂತ ಹೇಳುವಂಥದ್ದು ಸ್ಕಾಲರ್ ಆಗಿದ್ರು. ಅವನಿಗೆ ಬೇಕಿತ್ತು ನವಾಬಿಗೆ, ಇಲ್ಲದ್ರೆ ಎಲ್ಲ ಅಟ್ಯಾಕ್ ಮಾಡಿ ಎಲ್ಲರನ್ನು ಕೊಲ್ತಾ ಇದ್ರು. ಅದಕ್ಕೆ ಹೆದರಿ ಕೊಟ್ಟ ತಂದೆ. ಹಾಗಾಗಿ ಈ ವಾಸ್ ಎ ಪಂಡಿತ. ಅವರಿಗೆ ಈ ವಾಸ್ ನೋಯಿಂಗ್ ಅರಬಿಕ್, ಪರ್ಷಿಯನ್, ಸಂಸ್ಕೃತ, ಬೆಂಗಾಲಿ, ಇಂಗ್ಲಿಷ್ ಎಲ್ಲ ಲ್ಯಾಂಗ್ವೇಜ್ ಗೊತ್ತಿತ್ತು. ಈ ವಾಸ್ ಸ್ಕಾಲರ್ ಸನಾತನ ಗೋಸ್ವಾಮಿ, ರೂಪ ಗೋಸ್ವಾಮಿ. ಹಾಗಾಗಿ ಜನರೆಲ್ಲ ಹೋಗುವಾಗ ಅವರನ್ನು ಆ ಪಂಡಿತ ಹೇಳ್ತಾರೆ. ಇವರು ಇಲ್ಲಿ ಹೇಳುವಂಥದ್ದು, ನನ್ಗೆ ನನ್ನ ಹಿತೆ ಅಂತಂದು ಗೊತ್ತಿಲ್ಲ. ಜನರೆಲ್ಲರೂ ನನ್ನನ್ನು ಪಂಡಿತ ಹೇಳ್ತಾರೆ. ನಾನು ಎಂತ, ಅಂಡ್ ಐ ಆಮ್ ಆಲ್ಸೋ ಥಿಂಕಿಂಗ್ ಆಫ್ ಮೈಸೆಲ್ಫ್ ಸಚ್. ಪಂಡಿತ ಹೇಳೋದು ನನಗೆ ಖುಷಿ ಆಗ್ತದೆ. ನಾನು ಪಂಡಿತ. ನಾನು ಯಾವ ಸೀಮೆ ಪಂಡಿತ? ನನ್ಗೆ ನನ್ನ ಹಿತೆ ಅಂತಂದು ಗೊತ್ತಿಲ್ಲ. ಆ ಜನರನ್ನು ಪಂಡಿತ ಹೇಳ್ತಾರೆ. ಪಂಡಿತ ಹೇಳುವಾಗ ನಾನು ಅದನ್ನು ಸತ್ಯ ಅಂತ ಕನ್ಸಿಡರ್ ಮಾಡ್ತೇನೆ. ಈಗ ನಮ್ಗೆ ಎಲ್ಲರೂ ಎಸ್ ನೀವು ಪಂಡಿತ ಹೇಳುವಾಗ ಖುಷಿ ಆಗ್ತದೆ. ಹೇಳಿ ತುಂಬಾ ಖುಷಿ ಆಗ್ತದೆ. ಇಲ್ಲ, ನಾವು ಯಾವ ಸೀಮೆ ಪಂಡಿತ? ಸನಾತನ ಗೋಸ್ವಾಮಿ ಈ ರೀತಿ ಹೇಳ್ತೇನೆ, ಮತ್ತೆ ನಾವೇಂತ ಇಲ್ಲ. ಹಾಗಾಗಿ ಇವತ್ತು ಗುರು ಪೂರ್ಣಿಮಾ. ಆಕ್ಚುಲಿ ಹೇಗೆ ಅಂದ್ರೆ, ನಾನು ಗುರು ಅಲ್ಲ. ಚತುರ್ಮುಖ ಅಂತ ಹೇಳಿದ್ದಾರೆ, ಅಮಾರಿಯಾಗಿ ಗುರು ಹೊಯ್ಯಾರ್ ಜಾರಿದೇಕೋ ತಾರೀಕೋ ಕೃಷ್ಣೋಪದೇಶ ಮಾಡ್ಲಿಕ್ಕೆ ಜಸ್ಟ್ ಆಸ್ ಆಕ್ಟಿಂಗ್ ಗುರು. ಹೇಗಂದ್ರೆ ಕೆಲವೊಮ್ಮೆ ಚೀಫ್ ಮಿನಿಸ್ಟರ್ಸ್ ಎಂತ ಅಂದ್ರೆ ಅವರು ಸಾಯ್ತಾರೆ, ಇಲ್ಲದ್ರೆ ಯಾರಾದ್ರು ಎಂತದಾಗ್ತದೆ. ಆಗ ಆಕ್ಟಿಂಗ್ ಚೀಫ್ ಮಿನಿಸ್ಟರ್ ಇರ್ತಾರೆ. ಈಸ್ ನಾಟ್ ಚೀಫ್ ಮಿನಿಸ್ಟರ್, ಬಟ್ ಈಸ್ ಆಕ್ಟಿಂಗ್. ಅಂದ್ರೆ ಎಲ್ಲ ನೋಡ್ಲಿಕ್ಕೆ, ವ್ಯವಸ್ಥೆ ನೋಡ್ಲಿಕ್ಕೆ ಈ ವಿಲ್ ಬಿ ನೆಕ್ಸ್ಟ್ ಡಿಸೈಡ್ ಆಗೋ ತನಕ ಈ ವಿಲ್ ಬಿ. ಅದೇ ರೀತಿ ನಾವು ಕೂಡ ವಿ ಆರ್ ನಾಟ್ ಗುರು. ನಾನು ಗುರು ಅಲ್ಲ, ವಿಸ್ ಆಕ್ಟಿಂಗ್ ಆಸ್ ಎ ಗುರು ಜಸ್ಟ್ ಫಾರ್ ಟೀಚಿಂಗ್ ಪರ್ಪಸ್. ಟೀಚಿಂಗ್ ಪರ್ಪಸ್ಗೆ ಚೇತನ ಹೇಳಿದ್ದಾರೆ, ಮಾರಿಯಾಗೆ ಗುರು ಹೋಯ್ಯ ಜಾರಿದೇಕು ತಾರೀಕು ಕೃಷ್ಣೋಪದೇಶ ಹೇಳಲಿಕ್ಕೆ ವಿ ಆರ್ ಆಕ್ಟಿಂಗ್, ವಿ ಆರ್ ನಾಟ್. ಹಾಗೆ ಇಲ್ಲಿ ಸನಾತನ ಗೋಸ್ವಾಮಿ ಹೇಳುವಂತದ್ದು ಎಂತಂದ್ರೆ, ನನಗೆ ನನ್ನ ಹಿತ ಎಂತದ್ದು ಗೊತ್ತಿಲ್ಲ. ಅಪನಾರ ಹಿತ ನನಗೆ ಗೊತ್ತಿಲ್ಲ. ಜನರೆಲ್ಲರೂ ನನ್ನನ್ನು ಪಂಡಿತ ಹೇಳ್ತಾರೆ. ಪಂಡಿತ ಹೇಳುವ ನನಗೆ ತುಂಬಾ ಖುಷಿ ಆಗ್ತದೆ. ನಾನು ಆಕ್ಸೆಪ್ಟ್ ಮಾಡ್ತೇನೆ. ನಾನು ಪಂಡಿತ. ನಾನು ಯಾವ ಸೀಮೆ ಪಂಡಿತ? ನನ್ಗೆ ನನ್ನ ಹಿತ ಗೊತ್ತಿಲ್ಲ, ಅದು ನಾನು ಪಂಡಿತ. ಎಂತ ಪಂಡಿತ ನಾನು? ಎಸ್, ನೆಕ್ಸ್ಟ್ ಹೋಗುವ. ಕೃಪಾ ಕರಿಯದಿ ಮೋರ ಕರಿಯಾಚೆ ಉದ್ಧಾರ, ಅಪ್ಪನ ಕೃಪಾತೆ ಕಹ ಕರ್ತವ್ಯ ಅಮರ. ಔಟ್ ಆಫ್ ಯುವರ್ ಕಾಸ್ಲೆಸ್ ಮರ್ಸಿ ಯು ಹ್ಯಾವ್ ಡೆಲಿವರ್ಡ್ ಮೀ ಫ್ರಮ್ ದಿ ಮೆಟೀರಿಯಲಿಸ್ಟಿಕ್ ಪಾತ್. ನಿಮ್ಮ ಕೃಪೆಯಿಂದ ನನ್ನನ್ನು ಉದ್ಧಾರ ಮಾಡಿದ್ದೀರಿ. ನಾನು ಭೌತಿಕವಾದಿ ಒಬ್ಬ. ನಾನು ಭೌತಿಕದಲ್ಲಿ ಮುಳುಗಿ ಹೋಗಿದ್ದೇನೆ. ಸನಾತನ ಗೋಸ್ವಾಮಿ ಹೇಳುವಂಥದ್ದು, ನಿಮ್ಮ ಅವಾಜ್ಯ ಕರುಣೆಯಿಂದ, ಕಾಸ್ಲೆಸ್ ಮರ್ಸಿ, ನಿಮ್ಮ ಅವಾಜ್ಯ ಕರುಣೆಯಿಂದ ನನ್ನನ್ನು ಮೇಲೆ ಎತ್ತಿದ್ದೀರಿ. ಮೆಟೀರಿಯಲಿಸ್ಟಿಕ್ ಪಾತ್ ಅಂದ್ರೆ ಎಂತ? ಗಲೀಜಿ ಅಂದ್ರೆ ಕೊಳಕು. ಈ ಡ್ರೈನೇಜ್ ಹೇಳ್ಬೋದು. ನಾವು ಆಕ್ಚುಲಿ ಡ್ರೈನೇಜ್ ಅಲ್ಲಿ ಬಿದ್ದವರು ಒಳಗೆ. ನಮ್ಮನ್ನು ಪ್ರಭುಪಾದ ಮೇಲೆ ಎತ್ತಿದ್ದಾರೆ. ಹಾಗೆ ಇಲ್ಲಿ ಸನಾತನ ಗೋಸ್ವಾಮಿ ಹೇಳುವಂಥದ್ದು, ನಿಮ್ಮ ಅವಾಜಿ ಕೃಪೆಯಿಂದ ನೀವು ನನ್ನನ್ನು ಗಲೀಜಿಂದ ಮೇಲೆ ಎತ್ತಿದ್ದೀರಿ. ಗಲೀಜ್ ಅಂದ್ರೆ ಎಂತ? ಮೆಟೀರಿಯಲಿಸ್ಟಿಕ್, ಭೌತಿಕ ವಿಷಯ ಗಲೀಜ್. ನಾವು ಭೌತಿಕ ವಿಷಯ ನಮ್ಗೆ ಖುಷಿ ಆಗ್ತದೆ, ಖುಷಿ ಆಗ್ತದೆ. ಆಕ್ಚುಲಿ ಭೌತಿಕ ವಿಷಯ ಅಂದ್ರೆ ಗಲೀಜ್. ವ್ಯಾಕ್ತು ಆಗ್ಬೇಕು ನಮ್ಗೆ.
ಅದು ನಮ್ಗೆ ಆಗುವುದಿಲ್ಲ. ಅದು ಸನಾತನ ಗೋಸ್ವಾಮಿಗೆ ಆಗ್ತಾ ಉಂಟು ನೋಡಿ. ಹಾಗೆ ಸನಾತನ ಗೋಸ್ವಾಮಿ ಹೇಳುವಂತ, ನಿಮ್ಮ ಅವಾಜಿ ಕೃಪೆಯಿಂದ ನೀವು ನನ್ನನ್ನು ಉದ್ಧಾರ ಮಾಡಿದ್ದೀರಿ ಈ ಭೌತಿಕ ಇದರಿಂದ, ಮೆಟೀರಿಯಲಿಸ್ಟಿಕ್ ಪಾತ್. ನೌ ಬೈ ಸೇಮ್ ಕಾಸ್ಲೆಸ್ ಮರ್ಸಿ ಪ್ಲೀಸ್ ಹೆಲ್ಪ್ ಟೆಲ್ ಮಿ ವಾಟ್ ಮೈ ಡ್ಯೂಟಿ. ನನ್ನ ಡ್ಯೂಟಿ ಅಂತ ಸನಾತನ ಗೋಸ್ವಾಮಿ ಹೇಳ್ತಾ ಇದ್ದಾರೆ. ನನ್ಗೆ ನನ್ನ ಡ್ಯೂಟಿ ಅಂತ ಗೊತ್ತಿಲ್ಲ. ನಮ್ ಕೂಡ ಹಾಗೆ. ನಾನೀಗ ಇಲ್ಲಿ 82 ಮಂದಿ ಇದ್ದೀರಿ, ನಿಮ್ಮ ಡ್ಯೂಟಿ ಅಂತ ಕೇಳಿದ್ರೆ ನೀವು ಹೇಳ್ತೀರಿ, ನನ್ನ ಮಗಳನ್ನು ಓದಿಸುವಂತದ್ದು, ಅವಳನ್ನು ದೊಡ್ಡದು ಮಾಡುವಂಥದ್ದು, ಮಗನನ್ನು ದೊಡ್ಡದು ಮಾಡುವಂಥದ್ದು, ನನ್ನ ಲೈಫ್ ಪೂರ್ತಿ ಗಂಡನಿಗೆ ಸೇವೆ ಮಾಡುವಂಥದ್ದು, ನನಗೆ ಹೆಂಡತಿಗೆ ಸೇವೆ ಮಾಡುವಂಥದ್ದು, ಮತ್ತೆ ನನ್ನ ತಂದೆ ತಾಯಿಯನ್ನು ನೋಡುವಂಥದ್ದು, ಈ ರೀತಿ ಎಲ್ಲ ಹೇಳ್ತೀರಿ ನೀವು. ಹೌದಲ್ವಾ? ನಿಮ್ಮ ಡ್ಯೂಟಿ ಕೇಳಿದರೆ ಎಸ್, ಹರೇ ಕೃಷ್ಣ. ಇದು ನಿಮ್ಮ ಡ್ಯೂಟಿ ಅಲ್ಲ? ಹೇಳ್ತೀವಿ ಹಾಗೆ ಎಲ್ಲರೂ ನೀವು ಇದೇ ರೀತಿ ಹೇಳ್ತೀರಿ, ಇದು ನಮ್ಮ ಡ್ಯೂಟಿ. ಎಸ್, ಮತ್ತೆ ನೋಡ್ಬೇಕಲ್ಲ, ಗಂಡನನ್ನು ನೋಡ್ಬೇಕು, ತಂದೆ ತಾಯಿಯನ್ನು ನೋಡ್ಬೇಕು, ಮಗಳನ್ನು ನೋಡ್ಬೇಕು, ಮಗನನ್ನು ನೋಡ್ಬೇಕು. ಇದು ನಮ್ಮ ಡ್ಯೂಟಿ, ನಿಜವಾದ ಡ್ಯೂಟಿ. ಆದ್ರೆ ಇಲ್ಲಿ ಸನಾತನ ಗೋಸ್ವಾಮಿ ಹೇಳುವಂತದ್ದು, ನನ್ಗೆ ನನ್ನ ಡ್ಯೂಟಿಯನ್ನು ಹೇಳಿ, ನಾನು ಎಂತ ಮಾಡ್ಬೇಕು, ವಾಟ್ ಇಸ್ ಮೈ ಡ್ಯೂಟಿ. ದಿಸ್ ಈಸ್ ಇಂಟೆಲಿಜೆಂಟ್ ಕ್ವಶನ್. ನಮಗೆ ಇಂಟೆಲಿಜೆಂಟ್ ಪ್ರಶ್ನೆ ಯಾವಾಗ ಬರ್ತದೆ? ಬುದ್ಧಿವಂತಿಕೆ ಪ್ರಶ್ನೆ. ಎಸ್, ನನ್ನ ಡ್ಯೂಟಿ ಅಂತ ನಾವು ಎಂತೆಂತ ನೋಡಿ. ಒಂದು ಈಗ ಮಗಳಿಗೆ ಒಂದು ಎಷ್ಟು 9 ವರ್ಷ ಅಂತ ಇಡುವ, ಈಗ 9 ವರ್ಷ, ಅವಳೊಂದು ಕಾಲೇಜ್ 22, ಇನ್ನೊಂದು 10-13 ವರ್ಷ, ಮತ್ತೆ ನಾನು ಮತ್ತೆ ಫ್ರೀ ಇಲ್ಲ. ಮತ್ತೆ ಮಗಳಿಗೆ ಮಗು ಆಗ್ತದೆ, ಅದನ್ನು ನೋಡ್ಲಿಕ್ಕೆ. ಮತ್ತೆ ಮಗು ಒಂದು 10 ವರ್ಷ ದೊಡ್ಡದಾಗ್ಲಿ, 10-12 ವರ್ಷ 7th ಸ್ಟ್ಯಾಂಡರ್ಡ್ ತನಕ, ಮತ್ತೆ ನಾನು ಫ್ರೀ. ಮತ್ತೆ ಆಗ ನಮ್ಗೆ ರೋಗ ಇರ್ತದೆ, ನಮ್ಗೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಮೇಜರ್ ರೋಗ ಇರ್ತದೆ ಕೆಲವೊಮ್ಮೆ. ನಮ್ಮ ಸಾಕಷ್ಟು ಸಮಯ ಹಾಸ್ಪಿಟಲ್ ಅಲ್ಲಿ ಹೋಗ್ತದೆ. ಹಾಗೆ ನಾವು ಎಲ್ಲಿ ನಾವು ಮಾಡುವಂಥದ್ದು, ನಾವು ಈ ರೀತಿ ಕಾರಣ ಕೊಡ್ತಾ ಹೋಗ್ತೇವೆ. ಅವಳದೊಂದು ಸಾಧಾರಣ ಒಂದು ಎಜುಕೇಶನ್ ಬಂದ ಇಲ್ಲ, ಅದು ನಮ್ಮ ಡ್ಯೂಟಿ ಅಲ್ಲ. ನಾವು ಯಾವ ಡ್ಯೂಟಿಯನ್ನು ಡ್ಯೂಟಿ ಅಂತ ಹೇಳ್ತೇವೆ, ಅದು ಡ್ಯೂಟಿ ಅಲ್ಲ. ಅದು ಡ್ಯೂಟಿ ಹೇಗೆ? ಮೆಟೀರಿಯಲ್ ಡ್ಯೂಟಿ, ಅದನ್ನು ಬಿಡುವುದಲ್ಲ ಅಂತಲ್ಲ, ಅದರೊಟ್ಟಿಗೆ ಸ್ಪಿರಿಚುವಲ್ ಡ್ಯೂಟಿ ಕೂಡ ಉಂಟು. ಫಸ್ಟಿಗೆ ಸ್ಪಿರಿಚುವಲ್ ಡ್ಯೂಟಿನ ಅರ್ಥ ಮಾಡ್ಬೇಕು, ದೆನ್ ಯು ಕ್ಯಾನ್ ಡೂ ಮೆಟೀರಿಯಲ್ ಡ್ಯೂಟಿ ಈಸಿಲಿ. ಈಗ ಎಂತಾಗಿದೆ ಅಂದ್ರೆ, ವಿ ಡೋಂಟ್ ನೋ ಅವರ್ ಸ್ಪಿರಿಚುವಲ್ ಡ್ಯೂಟಿ, ವಿ ಆರ್ ಎನ್ಗ್ರಾಸ್ಡ್ ಇನ್ ಮೆಟೀರಿಯಲ್ ಡ್ಯೂಟಿ. ಈ ಭೌತಿಕ ಡ್ಯೂಟಿಯಲ್ಲಿ ನಾವು ಒಳಗೆ ತಲ್ಲೀನರಾಗಿದ್ದೇವೆ, ಒಳಗೆ ಅಂದ್ರೆ ಡೀಪ್ ಹೋಗಿದ್ದೇವೆ. ಸರ್, ಡೀಪ್ ಹೋಗಬೇಡಿ ಸರ್ ಮೆಟೀರಿಯಲ್ ಡ್ಯೂಟಿಯಲ್ಲಿ. ವಿಲ್ ಬಿ ಸ್ಟಕ್ ಅಪ್ ದೇರಲ್ಲಿ. ನಾವು ಸ್ಟಕ್ ಆಗ್ತೇವೆ. ಸ್ಟಕ್ ಆಗಿ ಎಂತ ಆಗ್ತದೆ, ಮತ್ತೆ ಎಂತಾದ್ರೂ ಆದ್ರೆ ಎಡ್ವರ್ಟ್ ಆಗಬಾರ್ದು. ಮೆಟೀರಿಯಲ್ ಡ್ಯೂಟಿ ಮಾಡುವಾಗ ಎಡ್ವರ್ಟ್ ಆದ್ರೆ ಮತ್ತೆ ನಾವು ಡಿಪ್ರೆಷನ್ಗೆ ಹೋಗ್ತೇವೆ. ನಾವು ಅಷ್ಟು ಅಟ್ಯಾಚ್ ಆಗ್ತೇವೆ. ಕೆಲವೊಮ್ಮೆ ಮಕ್ಕಳಲ್ಲಿ ನಾವು ಎಷ್ಟು ಅಟ್ಯಾಚ್ ಆಗ್ತೇವೆ ಅಂದ್ರೆ, ಎಂತಾದ್ರೂ ಆದ್ರೆ ನಾವು ಹುಚ್ಚರಾಗ್ತೇವೆ, ಮೆಂಟಲ್ ತರ ಆಗ್ತೇವೆ ನಾವು. ಹಾಗಾಗಿ ಆ ವಿಷಯದಲ್ಲಿ ಡೀಪ್ ಹೋಗಬೇಡಿ. ಈ ಸ್ಪಿರಿಚುವಲ್ ಡ್ಯೂಟಿಯಲ್ಲಿ ಡೀಪ್ ಆಗಿ ಹೋಗಿ. ಇಲ್ಲಿ ನೀವು ನಿಮ್ಮ ಎಂತಾದ್ರೂ ಹುಚ್ಚರಾದ್ರೂ ಕೂಡ ಒಳ್ಳೇದೇ. ದಟ್ ಈಸ್ ಟ್ರಾನ್ಸೆಂಡೆಂಟಲ್ ಮ್ಯಾಡ್ನೆಸ್. ಟ್ರಾನ್ಸೆಂಡೆಂಟಲ್ ಮ್ಯಾಡ್ನೆಸ್ ಇಸ್ ಬೆಟರ್ ದನ್ ಮೆಟೀರಿಯಲ್ ಮ್ಯಾಡ್ನೆಸ್. ಅದು ಮೆಟೀರಿಯಲ್ ಮ್ಯಾಡ್ನೆಸ್. ಭೌತಿಕ ನಾವು ಸಂಬಂಧಕ್ಕೆ ಡೀಪ್ ಆಗಿ ಹೋಗುವಂಥದ್ದು ಮೆಟೀರಿಯಲ್ ಮ್ಯಾಡ್ನೆಸ್. ಮೆಟೀರಿಯಲ್ ಮ್ಯಾಡ್ನೆಸ್ ಗಿಂತ ಟ್ರಾನ್ಸೆಂಡೆಂಟಲ್ ಮ್ಯಾಡ್ನೆಸ್ ಇಸ್ ಬೆಟರ್. ಹಾಗಾಗಿ ನಾವು ನಮ್ಮ ಡ್ಯೂಟಿ ಅಂತ ಗೊತ್ತಾಗಬೇಕು. ಯಾರಾದ್ರೂ ಕೇಳಿದ್ರೆ ವಾಟ್ ಈಸ್ ಯುವರ್ ಡ್ಯೂಟಿ, ಆಗ ನೀವು ಎಂತ ಹೇಳ್ಬೇಕು? ಸರ್ವಿಂಗ್ ಕೃಷ್ಣ, ದಟ್ ಈಸ್ ಮೈ ರಿಯಲ್ ಡ್ಯೂಟಿ. ವೆದರ್ ಐ ಆಮ್ ಸರ್ವಿಂಗ್, ನೋ, ದೆನ್ ವಾಟ್ ಐ ಆಮ್ ಡೂಯಿಂಗ್, ನಾನು ಎಂತ ಮಾಡ್ತಾ ಇದ್ದೇನೆ? ಐ ಆಮ್ ಸರ್ವಿಂಗ್ ಮೈ ಸೋ ಕಾಲ್ಡ್ ಡ್ಯೂಟೀಸ್. ಸೋ ಕಾಲ್ಡ್ ಡ್ಯೂಟೀಸ್ ನಾವು ಸರ್ವ್ ಮಾಡ್ತಾ ಇರ್ತೇವೆ ಇಲ್ಲ. ಹಾಗೆ ಸನಾತನ ಗೋಸ್ವಾಮಿ ಹೇಳುವಂಥದ್ದು, ವಾಟ್ ಈಸ್ ಮೈ ಡ್ಯೂಟಿ, ನನ್ನ ಕರ್ತವ್ಯ ಅಂತ. ಓಕೆ, ಎಸ್. ಈಗ ನೆಕ್ಸ್ಟ್, ಕೇಯಾಮಿ ಕೇನೆ ಅಮಯ ಜಾರೆ ತಾಪತ್ರಾಯ ಇಹ ನಾಹಿ ಜಾನಿ ಕೇ ಮಾನೆ ಹಿತಾಯ. ಹೂ ಆಮ್ ಐ? ನಾನು ಯಾರು? ಕಿಯಾಮಿ, ಹೂ ಆಮ್ ಐ? ಕೇನೆ ಅಮಯ ಜಾರೆ ತಾಪತ್ರಯ. ವೈ ಡು ದ 3-fold miseries always give me trouble? 3-fold misery ಅಂದ್ರೆ ಆಧ್ಯಾತ್ಮಿಕ್, ಆದಿಭೌತಿಕ್, ಆದಿದೇವಿ. ಇದು ನಮಗೆ ಬೇಡ, ಅದು ಕೂಡ ಬರ್ತದೆ. ಆಧ್ಯಾತ್ಮಿಕ ಅಂದ್ರೆ ನಮ್ಮ ಮನಸ್ಸು ಮತ್ತೆ ದೇಹದಿಂದ ಬರುವ ನಮ್ಗೆ ತೊಂದರೆ. ಆದಿಭೌತಿಕ ಬಂದ್ರೆ ಇನ್ನೊಂದು ಜೀವಿಯಿಂದ ಬರುವಂತದ್ದು. ಆದಿದೇವಿಗ ಅಂದ್ರೆ ದೇವತೆಗಳಿಂದ, ಅಂದ್ರೆ ಅರ್ಥ್ ಕ್ವೇಕ್ ಆಗುವಂಥದ್ದು, ಫ್ಲಡ್ ಬರುವಂಥದ್ದು,
ಸುನಾಮಿ, ಸೈಕ್ಲೋನ್, ಕೆಲವು ಸತಿ ತುಂಬಾ ಬಿಸಿಲು, ತುಂಬಾ ಚಳಿ, ಇದೆಲ್ಲ ಆದಿದೇವಿ. ಹಾಗೆ ಇದು ನಮ್ಗೆ ಬೇಡ, ನಮ್ಗೆ ಆರಾಮ ಇರ್ಬೇಕು, ಅದು ಕೂಡ ಇದು ಬರ್ತದೆ. ಹಾಗೆ ಫಸ್ಟ್ ಪ್ರಶ್ನೆ, ಹೂ ಆಮ್ ಐ, ಕಿಯಾಮಿ, ಕೇಯಾಮಿ, ನಾನು ಯಾರು? ನಮ್ಗೆ ಅದೇ ಪ್ರಶ್ನೆ ಗೊತ್ತಿಲ್ಲ, ನಾನು ಯಾರು. ನಾವು ಎಂತಂದ್ರೆ, ಎಸ್ ನಾನು ಬ್ರಾಹ್ಮಣ, ನಾನು ಅವರ ಮಗ, ನನ್ನ ತಂದೆ ಇದು, ನಾನು ಇವರ ಹೆಂಡತಿ, ನಾನು ಇವರ ಮಗ, ನಾನು ಇವರ ತಂದೆ, ನಾನು ಭಾರತೀಯ, ನಾನು ಕರ್ನಾಟಕದವ, ನಾನು ಬೆಂಗಳೂರಿನವ, ಎಂತೆಂತೆಂತ ಹೇಳ್ತೇವೆ ನಾವು ಡೆಸಿಗ್ನೇಷನ್ ಅನ್ನು. ಹೂ ಆಮ್ ಐ, ಕೆ ಆಮ್ ಐ, ಅದು ನಮ್ಗೆ ಗೊತ್ತಿಲ್ಲ. ರಾಂಗ್ ಡೆಸಿಗ್ನೇಷನ್ ಗೊತ್ತು ನಮ್ಗೆ. ಹಾಗೆ ಸನಾತನ ಗೋಸ್ವಾಮಿ ಕೇಳುವಂತದ್ದು ನೋಡಿ, ಜೆನ್ವಿನ್ ಇದು ಪ್ರಶ್ನೆ, ನಿಜವಾದ ಪ್ರಶ್ನೆ. ನಾನು ಯಾರು, ನನಗೆ ಕಿಯಾಮಿ, ಕೆ ಆಮಿ, ಮತ್ತೆ ಕೇನೆ ಅಮಾಯ ಜಾರೆ ತಾಪತ್ರಯ, ಯಾಕೆ ಈ ತ್ರಿವಿಧ ಕ್ಲೇಶಗಳು ಬರ್ತದೆ? ಇಫ್ ಐ ಡು ನಾಟ್ ನೋ ದಿಸ್, ಹೌ ಕ್ಯಾನ್ ಐ ಬೆನಿಫಿಟೆಡ್? ಇದು ನನ್ಗೆ ಗೊತ್ತಿಲ್ಲ, ಮತ್ತೆ ನಾನು ಹೇಗೆ ಬೆನಿಫಿಟ್ ಆಗುವಂಥದ್ದು? ಎಸ್. ನೆಕ್ಸ್ಟ್, ಸಾಧ್ಯ ಸಾಧನ ತತ್ವ ಪೂಜಿತೆ ನಾ ಜಾನಿ, ಕೃಪಾಕಾರಿ ಸಭಾ ತತ್ವ ಕಹತ ಆಪಾನಿ. ಆಕ್ಚುಲಿ ಐ ಡು ನಾಟ್ ನೋ ಹೌ ಟು ಎನ್ಕ್ವೈರ್ ಅಬೌಟ್ ದ ಗೋಲ್ ಆಫ್ ಲೈಫ್. ಸನಾತನ ಗೋಸ್ವಾಮಿ ಹೇಳುವಂಥದ್ದು, ನನಗೆ ಜೀವನದ ಗುರಿ ಅಂತಂದು ಗೊತ್ತಿಲ್ಲ. ಹೇಗಂದ್ರೆ ನಮ್ಗೆ ಸ್ಕಿಲ್ ಮತ್ತೆ ವ್ಯಾಲ್ಯೂ ಗೊತ್ತುಂಟು, ಸ್ಕಿಲ್ ಮತ್ತೆ ವ್ಯಾಲ್ಯೂ ಗೊತ್ತುಂಟು, ಗೋಲ್ ಗೊತ್ತಿಲ್ಲ. ಹೇಗಂದ್ರೆ ಡ್ರೈವಿಂಗ್ ಮಾಡುವಾಗ ನಮಗೆ ಡ್ರೈವಿಂಗ್ ಗೊತ್ತಿರ್ಬೇಕು, ಅದು ಸ್ಕಿಲ್. ಮತ್ತೆ ವ್ಯಾಲ್ಯೂ, ಇನ್ನೊಂದು ಗಾಡಿಗೆ ಹೊಡಿಬಾರ್ದು, ಇನ್ನೊಬ್ಬನಿಗೆ ಹೊಡಿಬಾರ್ದು, ಅದು ವ್ಯಾಲ್ಯೂ. ಆದ್ರೆ ಗೋಲ್ ಅಂತಂದ್ರೆ ಡೆಸ್ಟಿನೇಷನ್, ಎಲ್ಲಿಗೆ ಹೋಗ್ಬೇಕು, ಅದು ಡೆಸ್ಟಿನೇಷನ್. ಹಾಗಾಗಿ ಕಲಿಯುಗದಲ್ಲಿ ಎಲ್ಲರಿಗೂ ಸ್ಕಿಲ್ ಗೊತ್ತುಂಟು, ಹೇಗೆ ಗಾಡಿ ಬಿಡುವಂಥದ್ದು. ಮತ್ತೆ ವ್ಯಾಲ್ಯೂ, ಎಲ್ಲರೂ ಕೇಸ್ ಒಳ್ಳೇದು ಮಾಡ್ಬೇಕು, ಪಾಪದವರಿಗೆ ಒಳ್ಳೇದು ಮಾಡ್ಬೇಕು, ಅವರಿಗೆ ಒಳ್ಳೇದು ಮಾಡ್ಬೇಕು, ಇದು ಒಳ್ಳೇದು ಮಾಡ್ಬೇಕು, ಎಸ್ ಸಮಾಜ ಸೇವೆ ಮಾಡ್ಬೇಕು, ದೇಶ ಸೇವೆ ಮಾಡ್ಬೇಕು, ಇದೆಲ್ಲ ನಾವು ಹೇಳ್ತೇವೆ, ಅದು ವ್ಯಾಲ್ಯೂಸ್ ಸರ್, ವ್ಯಾಲ್ಯೂಸ್. ಓಕೆ, ವೆರಿ ಗುಡ್, ಓಕೆ. ಆದ್ರೆ ಗೋಲ್, ಗುರಿ, ಎಲ್ಲಿಗೆ ಹೋಗ್ಬೇಕು, ಸತ್ತ ಮೇಲೆ ಎಂತ, ಅದು ಗೊತ್ತಿಲ್ಲ ನಮ್ಗೆ, ಡೆಸ್ಟಿನೇಷನ್ ಇಲ್ಲ ನಮ್ಗೆ, ಡೆಸ್ಟಿನೇಷನ್ ಇಲ್ಲ. ಹಾಗಾಗಿ ಇಲ್ಲಿ ಸನಾತನ ಹೇಳುವಂಥದ್ದು, ಐ ಡು ನಾಟ್ ನೋ ಹೌ ಟು ಎನ್ಕ್ವೈರ್ ಅಬೌಟ್ ದಿ ಗೋಲ್ ಆಫ್ ಲೈಫ್. ಇದು ನಮ್ಗೆ ಸನಾತನ ಗೋಸ್ವಾಮಿ ಪ್ರಶ್ನೆ, ನಮ್ಗೆ, ಅವ್ರಿಗೆ ಗೊತ್ತುಂಟು ಗೋಲ್ ಆಫ್ ಲೈಫ್ ಈಸ್ ಎ ನಿತ್ಯ ಸಿದ್ಧ. ಆದ್ರೆ ನಾವು ನಿತ್ಯ ಬದ್ಧ, ನಮ್ಗೆ ಗೋಲ್ ಆಫ್ ಲೈಫ್ ಇಲ್ಲ. ನಾವು ಒಟ್ಟು ಪ್ರಾಣಿಗಳಾಗೆ ನಮ್ಮ ದಿವಸ ಹೋಗ್ತಾ ಉಂಟು. ದಿವಸ ಅಂದ್ರೆ ಹೇಗೆ, ಮಕ್ಕಳು ದೊಡ್ಡದಾಗಿದ್ದಾರೆ, ಈಗ ಅವರಿಗೆ ಮಕ್ಕಳಾಗಿದ್ದಾರೆ, ಅವರು ದೊಡ್ಡದಾಗಿದ್ದಾರೆ, ನಮ್ಗೆ ಪ್ರಾಯ ಆಗಿದೆ, ನಾವು ಸರ್ಟನ್ ಏಜ್ಗೆ ಬಂದಿದ್ದೇವೆ, ಹಾಗೆ ನಮ್ ದಿವಸ ಹೋಗ್ತಾ ಉಂಟು, ಗುರಿ ಗೊತ್ತಿಲ್ಲ, ಎಂತ ನೆಕ್ಸ್ಟ್ ಎಂತ, ಸತ್ತ ಮೇಲೆ ಎಂತ. ಈಗ ಈ ದೇಹ ಸಿಕ್ಕಿದೆ, ಈ ಬಟ್ಟೆ ಸಿಕ್ಕಿದೆ, ನೆಕ್ಸ್ಟ್ ಯಾವ ಬಟ್ಟೆ ಹಾಕ್ತೇವೆ ಅದು ಗೊತ್ತಿಲ್ಲ ನಮ್ಗೆ. ಯಾವ ಬಟ್ಟೆ ಹಾಕ್ತೇವೆ, ಇರುವೆದ ಬಟ್ಟೆ ಹಾಕ್ತೇವ, ಮೀನಿದ ಬಟ್ಟೆ ಹಾಕ್ತೇವ, ಮರದ ಬಟ್ಟೆ ಹಾಕ್ತೇವ, ಪಕ್ಷಿದ ಬಟ್ಟೆ ಹಾಕ್ತೇವ, ಪ್ರಾಣಿದ ಬಟ್ಟೆ ಹಾಕ್ತೇವ, ಕಪ್ಪೆದ ಬಟ್ಟೆ ಹಾಕ್ತೇವ, ಯಾವ್ದಂದು ಗೊತ್ತಿಲ್ಲ ನಮ್ಗೆ. ಫಸ್ಟ್ ಆಫ್ ಆಲ್ ನಮ್ಗೆ ನಾವು ಬಟ್ಟೆ ಹಾಕಿದ್ದೇವೆ ಅಂತ ಗೊತ್ತಿಲ್ಲ. ನಾವು ತುಂಬಾ ಎಂತ ಹೇಳುವಂತದ್ದು, ಹೇಗೆಂದ್ರೆ ಕಪ್ಪೆಯನ್ನು ನೋಡಿ, ಹೇಗೆ ಅಂದ್ರೆ ಇಲ್ಲಿ ಚೈನಾದಲ್ಲಿ ಮತ್ತೆ ಜಪಾನ್ ಅಲ್ಲಿ, ನಾರ್ತ್ ಕೊರಿಯಾ, ಸೌತ್ ಕೊರಿಯಾ ಅಲ್ಲೆಲ್ಲ ಕಪ್ಪೆ ತಿಂತಾರೆ. ಕಪ್ಪೆನ ಎಂತ ಮಾಡುದಂದ್ರೆ ಈ ತವಕ್ಕೆ ಹಾಕ್ತಾರೆ, ಜೀವ ಇರೋ ಕಪ್ಪೆ ಅಂದ್ರೆ ಸ್ವಲ್ಪ ಬಿಸಿ ಇರುವಾಗ, ಅಂದ್ರೆ ಇರುವಾಗ ಬಿಸಿ ಮಾಡ್ತಾರೆ, ಅದಕ್ಕೆ ಗೊತ್ತಾಗೋದು, ಖುಷಿ ಆಗ್ತದೆ ಅಂತ ಅದಕ್ಕೆ. ಸ್ವಲ್ಪ ಸಮಯದ ಫ್ಲೇಮ್ ಅನ್ನು ಜಾಸ್ತಿ ಇಡ್ತಾರೆ, ಆಗ ಅದು ಸಾಯ್ತದೆ, ಮತ್ತೆ ಅದನ್ನು ಫ್ರೈ ಮಾಡ್ತಾರೆ, ತಿಂತಾರೆ. ಅದೇ ನಾವು ಕೂಡ, ನಾವೀಗ ನಮ್ಗೆ ಗೊತ್ತಿಲ್ಲ, ನಮ್ಗೀಗ ಕಪ್ಪೆ ತರ ನಮ್ಗೆ ಖುಷಿ ಆಗ್ತಾ ಉಂಟು, ನಾವು ಭೌತಿಕದಲ್ಲಿ, ಭೌತಿಕದ ತವದಲ್ಲಿ ನಾವು ಇದ್ದೇವೆ, ಭೌತಿಕ ಎನ್ನುವ ತವದಲ್ಲಿ ಇದ್ದೇವೆ, ನಮಗೆ ಖುಷಿ ಆಗ್ತಾ ಉಂಟು ಭೌತಿಕದ ಇದೆಲ್ಲ ಆಗುವಾಗ. ಆದ್ರೆ ನಾವು ಕೂಡ ಫ್ರೈ ಆಗ್ತೇವೆ, ಮರಣ ಬರ್ತದೆ, ಏನ್ ಮಾಡ್ಲಿಕ್ಕೆ ಆಗುದು, ಕಪ್ಪೆಗೆ ಏನೋ ಫಿನಿಶ್ ಆಯ್ತು ಕಪ್ಪೆ, ಅವ ತಿಂತಾರೆ ಕಪ್ಪೆ. ಹಾಗೆ ನಮ್ಗೆ ಜೀವನದ ಗುರಿ ಗೊತ್ತಿರ್ಬೇಕು, ಸತ್ತ ಮೇಲೆ ಎಂತ, ವಾಟ್ ನೆಕ್ಸ್ಟ್.
ನಾವು ಕಪ್ಪೆ ಆಗಬಾರ್ದು. ಹಾಗೆ ಆಕ್ಚುಲಿ ಐ ಡು ನಾಟ್ ನೋ ಹೌ ಟು ಎನ್ಕ್ವೈರ್ ದ ಗೋಲ್ ಆಫ್ ಲೈಫ್ ಅಂಡ್ ದ ಪ್ರೊಸೆಸ್ ಫಾರ್ ಒಬ್ಟೈನಿಂಗ್ ಇಟ್. ನಮಗೆ ಪ್ರೊಸೆಸ್, ಈಗ ಚೇತನ್ ಮಹಾಪ್ರಭುದು ಕೃಪೆಯಿಂದ, ಪ್ರಭುಪಾದಿದು ಕೃಪೆಯಿಂದ ನಮ್ಗೆ ಪ್ರೊಸೆಸ್ ಸಿಕ್ಕಿದೆ, ಉನ್ನತ ಮಟ್ಟದ ಪ್ರೊಸೆಸ್. ನಾವು ಭಾಗ್ಯವಂತರು, ಭಾಗ್ಯವಂತರು ನಾವು. ಕನ್ನಡದ ಪದ್ಯ ಉಂಟಲ್ಲ, ಭಾಗ್ಯವಂತರು. ನಾವು ಆಕ್ಚುಲಿ ಭಾಗ್ಯವಂತರು, ಅದೃಷ್ಟವಂತರು. ನಮಗೆ ಪ್ರೊಸೆಸ್ ಸಿಕ್ಕಿದೆ. ಜೀವನದ ಗುರಿ ಅಂತ ಅರ್ಥ ಮಾಡುವಂತ ಪ್ರೊಸೆಸ್ ನಮ್ಗೆ ಗೊತ್ತಾಗಿದೆ. ನೆಕ್ಸ್ಟ್ ಎಂತ, ಸತ್ತ ಮೇಲೆ ಎಂತ, ಇದು ನಮ್ಗೆ ಕ್ಲೂ ಸಿಕ್ಕಿದೆ. ಪ್ರಭುಪಾದ ಹ್ಯಾಸ್ ಗಿವನ್ ಅಸ್ ಕ್ಲೂ ವೇ ಟು ಗೋ, ಎಲ್ಲಿ ಹೋಗ್ಬೇಕು ಆಫ್ಟರ್ ಡೆತ್, ಸತ್ತ ಮೇಲೆ. ಅಂಡ್ ಪ್ರೊಸೆಸ್ ಆಫ್ ಅಬ್ಟೈನಿಂಗ್ ಇಟ್, ಅದಕ್ಕೆ ಪ್ರೊಸೆಸ್ ಕೂಡ ಕೊಟ್ಟಿದ್ದಾರೆ. ಪ್ರಭುಪಾದ ಚಂದ ಮಾಡಿದ ಪ್ರೊಸೆಸ್ ಕೊಟ್ಟಿದ್ದಾರೆ. ಚಾಂಟಿಂಗ್ ಮತ್ತು ಸಂಕೀರ್ತನ್. ಬೀಯಿಂಗ್ ಮರ್ಸಿಫುಲ್ ಅಪಾನ್ ಮೀ, ಪ್ಲೀಸ್ ಎಕ್ಸ್ಪ್ಲೇನ್ ಆಲ್ ದೀಸ್ ಟ್ರೂತ್. ಹಾಗೆ ನೀವು ನನಗೆ ಕೃಪೆ ತೋರಿಸಿ ಇದನ್ನೆಲ್ಲ ಹೇಳಿ, ಜೀವನದ ಗುರಿ ಅಂತಂತ ಹೇಳಿ. ನೋಡಿ, ಇದೆಲ್ಲ ಪ್ರಶ್ನೆ ಎಲ್ಲ ನಮ್ಗೆ, ಅದಕ್ಕೆ ನಾನು ಈ ಟಾಪಿಕ್ ಅನ್ನು ಚೂಸ್ ಮಾಡಿದೆ. ಅಟ್ಲೀಸ್ಟ್ ಈ ಟಾಪಿಕ್ ಇಂದ ಸನಾತನ ಗೋಸ್ವಾಮಿ ಡಿಸಪಿಯರೆನ್ಸ್ ಡೇ ನಮ್ಮ ಲೈಫ್ ಒಂದು ಸ್ವಲ್ಪ ಆದ್ರೂ ಒಳ್ಳೇದಾಗಲಿ. ಆಕ್ಚುಲಿ ಇದೆಲ್ಲ ಈಸ್ ಎಲಿವೇಟೆಡ್, ಈಸ್ ನಿತ್ಯ ಸಿದ್ಧ. ಆದ್ರೆ ಇದೆಲ್ಲ ಪ್ರಶ್ನೆ ನಮ್ಗೆ. ಓಕೆ, ಈಗ ಚೇತನ್ ಬಾಬು ಅಂತ ಹೇಳ್ತಾರೆ ನೋಡುವ. ಪ್ರಭು ಕಾಹೆ ಕೃಷ್ಣ ಕೃಪಾ ತೋಮಾತೆ ಪೂರ್ಣಾಯ ಸಬಾ ತತ್ವ ಜಾನ ತುಮರ ನಾಹಿ ತಾಪಾತ್ರಾಯ. ಇಲ್ಲಿ ಗೊತ್ತಾಗ್ತದೆ ಚೇತನ್ ಬಾಬು ಅಂತ ಹೇಳ್ತಾರೆ. ಈಗ ಇಷ್ಟೆಲ್ಲ ಹೇಳಿದ್ರು ಸನಾತನ ಗೋಸ್ವಾಮಿ, ಈಗ ಚೇತನ್ ಬಾಬು ಅಂತ ಹೇಳ್ತಿದ್ದಾರೆ ನೋಡಿ. ಶ್ರೀ ಚೇತನ್ ಬಾಬು said, Lord Krishna has bestowed his full mercy upon you so that all these things are known to you. ಕೃಷ್ಣನ ಪೂರ್ತಿ ಕೃಪೆ ನಿನಗೆ ಉಂಟು. ಫಾರ್ ಯು ದ ಥ್ರೀಫೋಲ್ಡ್ ಮಿಸಸ್ ಸರ್ಟನ್ಲಿ ಡು ನಾಟ್ ಎಕ್ಸಿಸ್ಟ್. ಯಾರು ಶುದ್ಧ ಸತ್ವದಲ್ಲಿದ್ದಾನೆ ಅವರಿಗೆ ಈ ತ್ರಿವಿಧ ಕ್ಲೇಶಗಳು ಏನು ಅಲ್ಲ ಅಂತೆ, ಮುಟ್ಲಿಕ್ಕೆ ಆಗುದಿಲ್ಲ ಅವನಿಗೆ. ಹಾಗೆ ಪೂರ್ತಿ ಕೃಪೆ ಉಂಟು. ಕೃಷ್ಣ ಶಕ್ತಿ ದಾರ ತುಮಿ ಜಾನ ತತ್ವ ಭಾವ ಜಾನಿ ದ್ರವ್ಯ ಲಾಗಿ ಪೂಚೆ ಸಾಧುರ ಸ್ವಭಾವ. Since you possess Lord Krishna's potency, you certainly know these things. However, it is the nature of the sadhu to inquire. Although he knows these things, the sadhu inquires for the sake of strictness. Yes. ಈಗ ಎಂತ ಹೇಳೋದಂದ್ರೆ, ಚೇತನ್ ಬಾಬು ಹೇಳುವಂಥದ್ದು, ನೀನು ಎಲ್ಲಿ ನವೋಸೆನ್ನ ಅಲ್ಲಿ ಕೆಲಸ ಮಾಡುವಾಗ ಗುಪ್ತ ಬೃಂದಾವನ ಮಾಡಿದ್ಯಾ, ಮತ್ತೆ ನೀನು ಕಮೆಂಟ್ರಿ ಬರ್ದಿದ್ಯಾ ಭಾಗವತನಿಗೆ, ನಿನ್ಗೆ ಎಲ್ಲ ಗೊತ್ತುಂಟು. ಆದ್ರೆ ನೀನು ಇದನ್ನೆಲ್ಲ ಕೇಳುವಂಥದ್ದು ಯಾರಿಗೆ ಅಂದ್ರೆ, ಸಾಧುಗಳ ನೇಚರ್ ಅಂತಂದ್ರೆ ಅವರು ಸರಿ ಇದ್ದಾರೆ ಬಾಕಿಯವರಿಗೆ. ಹಾಗೆ ನಿನ್ನ ಪ್ರಶ್ನೆ ಅಲ್ಲ ನೀನು ಸರಿ ಇದ್ದೀಯಾ, ಆದ್ರೆ ನಿನ್ನ ಪ್ರಶ್ನೆ ಬಾಕಿ ಜನರಿಗೆ, ನಮ್ಮಂತವರಿಗೆ. ಹಾಗೆ ನಮ್ಮಂತವರು ಉದ್ಧಾರ ಆಗ್ಲಿಕ್ಕೆ ಸನಾತನ ಗೋಸ್ವಾಮಿ ಈ ರೀತಿ ಪ್ರಶ್ನೆ ಮಾಡಿದಂತ ಚೇತನ್ ಬಾಬು ಹೇಳುವಂಥದ್ದು. ಯು ಪೊಸೆಸ್ ಲಾರ್ಡ್ ಕೃಷ್ಣಸ್ ಪೊಟೆನ್ಸಿ, ಅಂದ್ರೆ ಅಂತರಂಗ ಶಕ್ತಿಯಲ್ಲಿ ಇದ್ದಾನೆ ಸನಾತನ ಗೋಸ್ವಾಮಿ. ನಾವು ಬಹಿರಂಗ ಶಕ್ತಿಯಲ್ಲಿದ್ದೇವೆ, ಮಹಾಮಾಯೆ, ಅವ ಯೋಗ ಮಾಯೆ. ಹಾಗೆ ನಿಮ್ಗೆ ಎಲ್ಲ ಗೊತ್ತುಂಟು. ಇಟ್ ಈಸ್ ದ ನೇಚರ್ ಆಫ್ ಸಾಧು. ಸಾಧುನ ಗುಣ ಎಂತ ಅಂದ್ರೆ ಎನ್ಕ್ವೈರಿ ಮಾಡುವಂಥದ್ದು. ಎಸ್, ಶ್ಲೋಕ. ಅಚಿರತ್ ಏವ ಸರ್ವ ಅರ್ಥ ಸಿದ್ಧದೇಶಂ ಅಭಿಸ್ಪತ ಧರ್ಮಸ್ಯ ಅವಬೋಧಾಯ ಏಷ ನಿರ್ಬಂಧನಿ ಮತಿ. Those who are eager to awaken their spiritual consciousness and who thus have unflinching, undeviated intelligence certainly attain the desired goal of life very soon. ಅಂದ್ರೆ ನಾವು ಉತ್ಸಾಹ ಇರ್ಬೇಕು ನಮ್ಗೆ ಯಾವುದಕ್ಕೆ, ಆಧ್ಯಾತ್ಮಿಕದಲ್ಲಿ. ನೋಡಿ, who are eager to awaken their spiritual consciousness. ನಾವು ಹೀಗೆ ಇದು ಆಧ್ಯಾತ್ಮಿಕ ಯಾರಿಗಪ್ಪ ನೋಡುವ, ಇವತ್ತಾ ಇಮಿಡಿಯೇಟ್ ಕ್ಲಾಸ್ ಆದ ಮೇಲೆ ನಮ್ಗೆ ಎಲ್ಲಿ ನನ್ನ ಮೊಮ್ಮಗಳು ಎಲ್ಲಿ ಇಂದ ಮಾಡುವ, ನಮ್ಗೆ ಅದೇ ಬರುವಂತದ್ದು. ಆ ಮಗಳೆಯಲ್ಲಿ ಮೊಮ್ಮಗಳೆಯಲ್ಲಿ. ಆಧ್ಯಾತ್ಮಿಕ 1 ಗಂಟೆ ಮಾತ್ರ ಕ್ಲಾಸ್, ಮತ್ತೆ ನಾವು ಚೇಂಜ್. ಮತ್ತೆ ನಾಳೆ ಬೆಳಿಗ್ಗೆ 8 ಗಂಟೆ ತನಕ ನಾವು ಭೌತಿಕದಲ್ಲೇ ಬ್ಯುಸಿ ಆಗಿರ್ತೇವೆ.
ಹಾಗೆ ನಾವು ಉತ್ಸಾಹದಲ್ಲಿರ್ಬೇಕು. ಎಸ್, ಆಧ್ಯಾತ್ಮದಲ್ಲಿ ನನಗೆ ಪ್ರಗತಿ ಆಗ್ಬೇಕು. ಈಗ ಟು ಅವೇಕನ್ ದ ಸ್ಪಿರಿಚುವಲ್ ಕಾನ್ಶಿಯಸ್ನೆಸ್. ಅವರಿಗೆ ಈ ಪ್ರಶ್ನೆ ಅಲ್ಲ. ಯಾರಿಗೆಲ್ಲ ಆಧ್ಯಾತ್ಮಿಕದ ಪ್ರಜ್ಞೆಯನ್ನು ಜಾಗೃತ ಮಾಡ್ಲಿಕ್ಕೆ ಇಚ್ಛೆ ಇಲ್ಲ, ಅವರಿಗೆ ಈ ಪ್ರಶ್ನೆ ಅಲ್ಲ. ಸನಾತನ ಗೋಸ್ವಾಮಿ ಎಂತೆಲ್ಲ ಪ್ರಶ್ನೆಗಳಿದ್ದಾನೆ. ಯಾರಿಗೆಲ್ಲ ಆಧ್ಯಾತ್ಮಿಕದಲ್ಲಿ ಪ್ರೋಗ್ರೆಸ್ ಆಗ್ಬೇಕು, ನೀವು ಈ ಪ್ರಶ್ನೆಗಳನ್ನು ಸೀರಿಯಸ್ ಆಗಿ ತಗೊಳ್ಳಿ, ಇಲ್ಲದ್ರೆ ಬೇಡ. ಹಾಗೆ those who eager to awaken their spiritual consciousness and who thus have unflinching, ಅಂದ್ರೆ ಅನ್ಫ್ಲಿಂಚಿಂಗ್ ಅಂದ್ರೆ ಶೇಕೆ ಆಗುದಿಲ್ಲ, ಅದು ಅನ್ಡಿವಿಯೇಟೆಡ್, ಡಿವೇಟ್ ಆಗುದಿಲ್ಲ, ಆಚೆಚೆ ಆಗುದಿಲ್ಲ. ಇಂಟೆಲಿಜೆನ್ಸ್ ಸರ್ಟನ್ಲಿ ಅಟೈನ್ ದ ಡಿಸೈರ್ಡ್ ಗೋಲ್ ಆಫ್ ಲೈಫ್ ವೆರಿ ಸೂನ್. ಯೋಗ್ಯ ಪಾತ್ರ ಹೋತುಮಿ ಭಕ್ತ ಪ್ರವರ್ತಾಯಿತೆ ಕ್ರಮೇ ಸಭಾ ತತ್ವ ಶೂನ ಕಾಹಿಯಾತು ಮಾತೆ. You are fit to propagate the cult of devotional service. Therefore, gradually hear all the truths about it from me. I shall tell you about them. Agಈಗ ಚೈತನ್ಯ ಮಹಾಪ್ರಭು ಈಗ ಕನ್ಫರ್ಮ್ ಸೀಲ್ ಹಾಕಿ ಕೊಡ್ತಾರೆ. ಎಸ್, ಯು ಆರ್ ಫಿಟ್ ಸನಾತನ, ಯು ಆರ್ ಫಿಟ್ ಟು ಪ್ರೊಪಗೇಟ್ ದ ಕಲ್ಟ್ ಆಫ್ ಡಿವೋಷನ್ ಸರ್ವಿಸ್. ನೀನೊಂದು ಯೋಗ್ಯವಾದ ವ್ಯಕ್ತಿ ಭಕ್ತಿ ಸೇವೆಯನ್ನು ಪ್ರಚಾರ ಮಾಡಲಿಕ್ಕೆ. ಹಾಗಾಗಿ ನಾನೀಗ ಹೇಳ್ತೇನೆ, ನೀವು ಕೇಳು. ಎಸ್, ಹರೇ ಕೃಷ್ಣ. ಯಾವ ಪ್ರಶ್ನೆದಲ್ಲಿ ಕೇಳಬಹುದು? ಎಸ್, ಓಕೆ. ಇನ್ನು ಚೈತನ್ಯ ಹೇಳುವಂತದ್ದು. ಓಕೆ, ಜೀವರ ಸ್ವರೂಪ ಎಲ್ಲ ಉಂಟು. ಎಸ್, ಹರೇ ಕೃಷ್ಣ. ಎಸ್, ಯಾವ ಪ್ರಶ್ನೆದಲ್ಲಿ ಕೇಳಬಹುದು? ಇವತ್ತು ಸನಾತನ ಗೋಸ್ವಾಮಿದು ಡಿಸಪಿಯರೆನ್ಸ್ ಡೇ. ಹರೇ ಕೃಷ್ಣ. ಯಾವ ಪ್ರಶ್ನೆದಲ್ಲಿ ಕೇಳಬಹುದು? ಹರೇ ಕೃಷ್ಣ. ಯಾವ ಪ್ರಶ್ನೆ ಇಲ್ವಾ? ಹರೇ ಕೃಷ್ಣ. ಓಕೆ, ಹಾಗಾದ್ರೆ ಒಂದು ನಿಮಿಷ. ಎಸ್, ಓಕೆ, ಮುಕ್ತಾಯ